ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬಟರ್ ಚಾಕ್ಲೇಟ್ ಕೇಕ್. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಮೈದಾ, ಕೋಕೋ ಪೌಡರ್, ಸಕ್ಕರೆ, ಉಪ್ಪು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಇನ್ಸ್ಟೆಂಟ್ ಕಾಫಿ ಪೌಡರ್, ಮೊಟ್ಟೆ, ಹಾಲು, ಎಣ್ಣೆ, ವೆನಿಲಾ ಎಸೆನ್ಸ್. ಕುಕ್ಕರನ್ನು ಗ್ಯಾಸಿನಲ್ಲಿಟ್ಟು ಅದಕ್ಕೆ ಉಪ್ಪನ್ನು ಹಾಕೋಣ. ಅದನ್ನು ಬಿಸಿಯಾಗಲು ಬಿಡಬೇಕು. ಈಗ ಒಂದು ರಿಂಗನ್ನು ಇಡ್ತಾ ಇದ್ದೇನೆ. ಲಿಡ್ ಕ್ಲೋಸ್ ಮಾಡುವಾಗ ವಿಜಿಲ್ ಮತ್ತು ಗ್ಯಾಸ್ಕೆಟನ್ನು ತೆಗೆಯಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಇದನ್ನು ಬಿಸಿಯಾಗಲು ಬಿಡೋಣ. ಕೇಕ್ ಮೌಲ್ಡನ್ನು ಗ್ರೀಸ್ ಮಾಡ್ತಾ ಇದ್ದೇನೆ. ಗ್ರೀಸ್ ಮಾಡಲು ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಬಟರ್ ಪೇಪರನ್ನು ಹಾಕ್ತಾ ಇದ್ದೇನೆ. ಬಟರ್ ಪೇಪರನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಮೊದಲೇ ಮಾಡ್ಕೊಂಡು ಇಡಬೇಕು. ಅರ್ಧ ಕಪ್ಪು ಬಿಸಿನೀರಿಗೆ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕ್ತಾ ಇದ್ದೇನೆ. ಈಗ ಮೊಟ್ಟೆ ಹಾಕ್ತಾ ಇದ್ದೇನೆ. ಎಣ್ಣೆ, ವೆನಿಲಾ ಎಸೆನ್ಸ್, ಹಾಲು, ಕಾಫಿ ಪೌಡರನ್ನು ಕಲಸಿಟ್ಟ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಇನ್ನೊಂದು ಪಾತ್ರೆಗೆ ಮೈದಾ ಹಾಕ್ತಾ ಇದ್ದೇನೆ. ಈಗ ಕೋಕೋ ಪೌಡರ್ ಹಾಕ್ತಾ ಇದ್ದೇನೆ. ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಹಾಗೆಯೇ ಉಪ್ಪನ್ನು ಹಾಕಿ ಇದನ್ನು ಜರಡಿ ಹಿಡಿಯಬೇಕು. ಹೀಗೆ ಮಾಡೋದರಿಂದ ಕೇಕ್ ಸಾಫ್ಟಾಗಿ ಬರುತ್ತೆ. ಏನಾದರೂ ಅದರಲ್ಲಿ ಕಸಕಡ್ಡಿದ್ರೆ ಅದು ಬೇರೆ ಆಗುತ್ತೆ. ಈಗ ಸಕ್ಕರೆ ಹಾಕ್ತಾ ಇದ್ದೇನೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಕಲಸಿಟ್ಟ ಲಿಕ್ವಿಡ್ ಅಂದರೆ ಹಾಲು ಅದನ್ನೆಲ್ಲ ಕಲಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕಿದರೆ ಆಯಿತು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೇನೆ. ಈಗ ಇನ್ನೂ ಸ್ವಲ್ಪ ಇದ್ದದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಕಲಸ್ಕೊಳ್ಬೇಕು. ಇದನ್ನೆಲ್ಲ ಕಲಸ್ಕೊಂಡ ನಂತರ ಎಲೆಕ್ಟ್ರಿಕ್ ಬೀಟರನ್ನು ಯೂಸ್ ಮಾಡಿ. ಎಣ್ಣೆ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಕೊನೆಟ್ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ಕಪ್ಪಲ್ಲಿ ಮೆಜರ್ಮೆಂಟ್ ಸರಿ ಬರದಿದ್ದರೆ ಸ್ಪೂನಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಈಗ ಬೀಟ್ ಮಾಡ್ತಾ ಇದ್ದೇನೆ. ಎಲೆಕ್ಟ್ರಿಕ್ ಬೀಟರನ್ನು ಯೂಸ್ ಮಾಡಿ ಇಲ್ಲಿ ಬೀಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ಲೋ ಇಟ್ಟು ಬೀಟ್ ಮಾಡಬೇಕು, ನಂತರ ಹೈ ಸ್ಪೀಡಲ್ಲಿ ಇಟ್ಟು ಬೀಟ್ ಮಾಡಿದರೆ ಆಯಿತು. ಸಕ್ಕರೆ ಕರಗೋವರೆಗೂ ಬೀಟ್ ಮಾಡಿಕೊಳ್ಬೇಕು. ಜಾಸ್ತಿ ಬೀಟ್ ಮಾಡೋದು ಬೇಡ. ಈಗ ಬೀಟ್ ಮಾಡಿ ಆಗಿದೆ. ಅದನ್ನು ಗ್ರೀಸ್ ಮಾಡಿದ ಕೇಕ್ ಮೌಲ್ಡಿಗೆ ಹಾಕ್ತಾ ಇದ್ದೇನೆ. ಕೇಕ್ ಮೌಲ್ಡಿಗೆ ಬ್ಯಾಟರನ್ನು ಹಾಕಿದ ನಂತರ ಅದನ್ನು ಟ್ಯಾಪ್ ಮಾಡಿಕೊಳ್ಬೇಕು. ಈಗ ಕುಕ್ಕರ್ನೊಳಗೆ ಇಡ್ತಾ ಇದ್ದೇನೆ. ಕುಕ್ಕರ್ ಚೆನ್ನಾಗಿ ಬಿಸಿ ಆದ ನಂತರ ಇದನ್ನು ಇಡಬೇಕು. ಲಿಡ್ ಮುಚ್ಚುವಾಗ ಅದರ ವಿಜಿಲ್ ಮತ್ತು ಗ್ಯಾಸ್ಕೆಟನ್ನು ರಿಮೂವ್ ಮಾಡಿ. 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, 30ರಿಂದ 35 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರಾಯಿತು. ಈಗ ಲಿಡ್ ಓಪನ್ ಮಾಡೋಣ. ಕೇಕ್ ಬೆಂದಿದೆ ಎಂದು ಚೆಕ್ ಮಾಡಿಕೊಳ್ಳೋಣ. ಕಡ್ಡಿ ಕ್ಲೀನಾಗಿ ಬಂದರೆ ಕೇಕ್ ಬೆಂದಿದೆ ಎಂದರ್ಥ. ಬೆಣ್ಣೆ, ಪೌಡರ್ ಶುಗರ್, ಕೋಕೋ ಪೌಡರ್, ವೆನಿಲಾ ಎಸೆನ್ಸ್. ಈಗ ಬೆಣ್ಣೆಯನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಬೀಟ್ ಮಾಡಿಕೊಳ್ಬೇಕು. ಬೆಣ್ಣೆಯನ್ನು ಬೀಟ್ ಮಾಡುವಾಗ ಅದು ರೂಮ್ ಟೆಂಪ್ರೇಚರಲ್ಲಿರಬೇಕು. ಒಂದು ವೇಳೆ ಬೆಣ್ಣೆ ಫ್ರಿಜ್ಜಿನೊಳಗಿದ್ದರೆ ಅದನ್ನು ಹೊರಗಿಟ್ಟು ರೂಮ್ ಟೆಂಪರೇಚರ್ಗೆ ಬಂದ ನಂತರ ಅದನ್ನು ಬೀಟ್ ಮಾಡಿಕೊಳ್ಬೇಕು. ಬೆಣ್ಣೆಯನ್ನು ಬೀಟ್ ಮಾಡಿ ಆಗಿದೆ. ಈಗ ಪೌಡರ್ ಶುಗರನ್ನು ಹಾಕ್ತಾ ಇದ್ದೇನೆ, ಕೋಕೋ ಪೌಡರ್. ಇದನ್ನು ಜರಡಿ ಹಿಡಿಯಬೇಕು. ಇದನ್ನು ಬೀಟ್ ಮಾಡಿಕೊಳ್ಳಿ. ಜರಡಿ ಹಿಡಿಯುವುದರಿಂದ ಕ್ರೀಮ್ ಸ್ಮೂತಾಗಿ ಬರುತ್ತೆ, ಐಸಿಂಗಿಗೆ ಸುಲಭವಾಗಿರುತ್ತೆ. ಈಗ ಕೋಕೋ ಪೌಡರನ್ನು ಬೀಟ್ ಮಾಡ್ತಾ ಇದ್ದೇನೆ. ವೆನಿಲಾ ಎಸೆನ್ಸ್ ಹಾಕಿ ಪುನಃ ಬೀಟ್ ಮಾಡ್ತಾ ಇದ್ದೇನೆ. ಬೀಟ್ ಮಾಡುವಾಗ ಮೊದಲಿಗೆ ಸ್ಲೋ ಇಟ್ಟು ನಂತರ ಹೈ ಸ್ಪೀಡಲ್ಲಿಟ್ಟು ಬೀಟ್ ಮಾಡಿದ್ರಾಯಿತು. ಕ್ರೀಮನ್ನು ಬೀಟ್ ಮಾಡಿದ ನಂತರ ಅದನ್ನು ಫ್ರಿಜ್ಜಿನಲ್ಲಿ ಇಟ್ಟು ಅದನ್ನು ಸೆಟ್ ಆಗಲು ಬಿಡಬೇಕು. ಆಗ ಕ್ರೀಮ್ ಚೆನ್ನಾಗಿ ಬರುತ್ತೆ. ಈಗ ಕೇಕ್ ತಣ್ಣಗಾಗಿದೆ. ಅದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಬಟರ್ ಪೇಪರನ್ನು ತೆಗಿತಾ ಇದ್ದೇನೆ. ಕೇಕ್ ತಣ್ಣಗಾದ ನಂತರವೇ ಅದನ್ನು ಕಟ್ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಅದು ಚೆನ್ನಾಗಿ ಬರೋಲ್ಲ. ಕಟ್ ಮಾಡುವಾಗ ಒಳ್ಳೆ ಚಾಕನ್ನು ಯೂಸ್ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಶೇಪ್ ಚೆನ್ನಾಗಿ ಬರೋಲ್ಲ. ಕೇಕನ್ನು ಕಟ್ ಮಾಡಿ ಆಗಿದೆ. ಈಗ ಕೇಕ್ ಬೋರ್ಡಿಗೆ ಸ್ವಲ್ಪ ಕ್ರೀಮನ್ನು ಹಾಕೋಣ. ಒಂದು ಪೀಸ್ ಕೇಕನ್ನು ಇದರ ಮೇಲೆ ಇಡಬೇಕು. ಕೇಕಿನ ಮೇಲ್ಭಾಗವನ್ನು ಯಾವಾಗಲೂ ಅಡಿಗೆ ಇಡಬೇಕು. ಈಗ ಶುಗರ್ ಸಿರಪ್ಪನ್ನು ಹಾಕೋಣ.
ಸ್ವಲ್ಪ ನೀರಿಗೆ ಸಕ್ಕರೆಯನ್ನು ಹಾಕಿ ಅದನ್ನು ಕಲಸ್ಕೊಂಡು ಹಾಕಿದ್ರೆ ಆಯಿತು. ಶುಗರ್ ಸಿರಪ್ ಎಲ್ಲ ಕಡೆಗೂ ತಾಗುವಂತೆ ಹಾಕಿದ್ರೆ ಆಯಿತು. ಈಗ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಕ್ರೀಮನ್ನು ಫ್ರಿಜ್ಜಿನಲ್ಲಿ ಇಡುವುದರಿಂದ ಚೆನ್ನಾಗಿ ಸೆಟ್ ಆಗುತ್ತೆ, ಐಸಿಂಗಿಗೆ ಸುಲಭವಾಗಿರುತ್ತೆ. ನಿಮಗೆ ಎಷ್ಟು ಕ್ರೀಮ್ ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಕೇಕಿನ ಇನ್ನೊಂದು ಭಾಗವನ್ನು ಇಡ್ತಾ ಇದ್ದೇನೆ. ಇದು ಕೇಕಿನ ಅಡಿಯ ಭಾಗ, ಅದನ್ನು ಮೇಲೆ ಇಡ್ತಾ ಇದ್ದೇನೆ. ಕೇಕಿನ ಅಡಿಯ ಭಾಗ ಯಾವಾಗಲೂ ಕ್ಲೀನಾಗಿ ಬರುತ್ತೆ, ಅದಕ್ಕಾಗಿ ಅದನ್ನು ಮೇಲೆಗೆ ಇಡಬೇಕು. ಶುಗರ್ ಸಿರಪನ್ನು ಹಾಕಿ ಪುನಃ ಕ್ರೀಮನ್ನು ಹಾಕಿ ಐಸಿಂಗ್ ಮಾಡ್ತಾ ಇದ್ದೇನೆ. ಶುಗರ್ ಸಿರಪನ್ನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಆದರೆ ಎಲ್ಲ ಕಡೆಗೂ ತಾಗುವಂತೆ ಹಾಕಿದ್ರೆ ಆಯಿತು. ಕ್ರೀಮನ್ನು ಸೈಡಿಗೆ ಕೂಡ ಹಾಕ್ಕೊಳ್ಳಿ. ನಿಮಗೆ ಶೇಪ್ ಚೆನ್ನಾಗಿ ಬರದಿದ್ದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಆನಂತರ ಬಿಸಿ ನೀರಿಗೆ ನೈಫನ್ನು ತಾಗಿಸಿ ಐಸಿಂಗ್ ಮಾಡ್ಕೊಳ್ಳಿ, ಇದರಿಂದ ಚೆನ್ನಾಗಿ ಬರುತ್ತೆ. ಈಗ ಚಾಕ್ಲೇಟನ್ನು ಹಾಕ್ತಾ ಇದ್ದೇನೆ. ಚಾಕ್ಲೇಟನ್ನು ತುರ್ಕೊಂಡು ಅದನ್ನು ಫ್ರಿಜ್ಜೊಳಗಿಟ್ಟು ಆನಂತರ ಹಾಕ್ಕೊಳ್ಬೇಕು. ಈಗ ಫ್ಲವರನ್ನು ಮಾಡ್ತಾ ಇದ್ದೇನೆ. ಫ್ಲವರನ್ನು ಮಾಡುವಾಗ ಆ ಜಾಗವನ್ನು ಸ್ವಲ್ಪ ಬಿಡಿಸ್ಕೊಂಡು ಆನಂತರ ಮಾಡಿಕೊಳ್ಬೇಕು. ಇಲ್ಲಿ ನಾನು ವಿಪ್ಡ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೇನೆ ಫ್ಲವರ್ ಮಾಡಲಿಕ್ಕೆ. ಫ್ಲವರ್ ಮಾಡ್ಕೊಂಡಾಗಿದೆ. ಈಗ ಸೈಡಿಗೆ ಡಿಸೈನನ್ನು ಬಿಡಿಸೋಣ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ಬಿಡಿಸ್ಕೊಳ್ಳಿ. ಬೇಕಿದ್ದರೆ ತುರ್ಕೊಂಡ ಚಾಕ್ಲೇಟನ್ನು ಸೈಡ್ಗೆ ಕೂಡ ಹಾಕ್ಕೊಳ್ಬೋದು, ಆದರೆ ಡಿಸೈನ್ ಮಾಡುವ ಮೊದಲು ಹಾಕ್ಕೊಂಡ್ರೆ ಒಳ್ಳೆಯದು. ನಿಮಗೆ ಯಾವ ಡಿಸೈನ್ ಈಸಿ ಆಗುತ್ತೆ ಅದನ್ನೇ ಮಾಡಿಕೊಳ್ಳಿ. ಕೇಕ್ ಆದ ನಂತರ ಫ್ರಿಜ್ಜಿನಲ್ಲಿಡಿ. ಅರ್ಧದಿಂದ 1 ಗಂಟೆ ಇಟ್ಟರೆ ಚೆನ್ನಾಗಿರುತ್ತೆ. ಈಗ ಡಿಸೈನ್ ಬಿಡಿಸಿ ಆಗಿದೆ. ಮಿಡ್ಲಲ್ಲಿ ಒಂದು ಫ್ಲವರನ್ನು ಮಾಡೋಣ. ಫ್ಲವರ್ ಮಾಡುವ ಮೊದಲು ಆ ಜಾಗವನ್ನು ಸ್ವಲ್ಪ ಬಿಡಿಸ್ಕೊಳ್ಳಿ, ಆನಂತರ ಮಾಡಿಕೊಳ್ಳಿ. ಈಗ ಕೇಕ್ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.